ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಎರಡನೆಯ ಭಾನುವಾರದಲ್ಲಿ ನಾವಿದ್ದೀವಿ. ಡಿಸೆಂಬರ್ 4ನೇ ತಾರೀಕು ಭಾನುವಾರ. ಅದರ ವಾಚನಗಳ ಧ್ಯಾನವನ್ನು ನಾವು ಮಾಡೋಣ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾನು ಸಾರಲಿರುವ ಈ ಸ್ವಾರ್ತೆ ಜನರ ಮನದಲ್ಲಿ ಬೇರೂರಲಿ ಮತ್ತು ದೈವಿಕ ವರದಾನಗಳಿಂದ ಅವರನ್ನು ತುಂಬಲಿ. ವಿಶೇಷವಾಗಿ ಸ್ವಾರ್ಥ ಅರ್ಥೈಸುವಂತೆ ನಿಮ್ಮ ಪವಿತ್ರಾತ್ಮರ ಜ್ಞಾನವನ್ನು ಕರುಣಿಸಿರಿ. ಈ ಸ್ವಾರ್ಥೆಯ ಮೂಲಕ ನಾವು ಯೋಗ್ಯವಾದ ಕ್ರೈಸ್ತಿಯ ಬಾಳನ್ನು ಬಾಳಿ ನಿಮಗೆ ಸಾಕ್ಷಿಗಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಮೊದಲನೇ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 11, ವಾಕ್ಯಗಳು 1-10. ಜೆಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ನೆಲೆಸುವುದಾತನ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಶಕ್ತಿ ಸಮಾಲೋಚನೆಯ ನೀಯುವ ಆತ್ಮ, ಸರ್ವೇಶ್ವರನ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ. ಹೌದು, ನೆಲೆಸುವುದಾತನ ಮೇಲೆ ಸರ್ವೇಶ್ವರನ ಆತ್ಮ, ಸರ್ವೇಶ್ವರನ ಭಯಭಕ್ತಿ ಆತನಿಗೆ ಪರಿಮಳದಂತೆ. ತೀರ್ಪಿಡನಾಥ ಕಣ್ಣಿಗೆ ತೋಚಿದಂತೆ, ನಿರ್ಣಯಿಸನಾಥ ಕಿವಿಗೆ ಬಿದ್ದಂತೆ. ಆದರೆ ಬಡಬಗ್ಗರಿಗೆ ತೀರ್ಪಿಡುವನು ನ್ಯಾಯ ನೀತಿಯಿಂದ, ನಾಡದಲಿತರಿಗೆ ನಿರ್ಣಯಿಸುವನು ಯಥಾರ್ಥತೆಯಿಂದ. ದಂಡಿಸುವನು ಲೋಕವನ್ನು ನುಡಿಯೆಂಬ ದಂಡದಿಂದ, ಕೊಲ್ಲುವನು ಕಿಡುಕರನು ಉಸಿರೆಂಬ ಕತ್ತಿಯಿಂದ. ಸದ್ಧರ್ಮವೇ ಆತನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಬಾಳುವು ತೋಳ ಕುರಿ ಮರಿಗಳು ಒಂದಿಗೆ, ಮಲಗುವು ಮೇಕೆ ಚಿರತೆಗಳು ಜೊತೆಗೆ. ಮೊಲೆಯುಣ್ಣುವು ಕರು ಕೇಸರಿಗಳು ಒಟ್ಟಿಗೆ, ನಡೆಸುವುದವುಗಳನ್ನು ಚಿಕ್ಕ ಮಗು ಮೇಯಿಸುವುದಕ್ಕೆ. ಮೇಯುವು ಕರಡಿ ಆಕಳುಗಳು ಒಟ್ಟಿಗೆ, ಮಲಗುವು ಅವುಗಳ ಮರಿಗಳು ಜೊತೆಗೆ. ಎತ್ತಿನ ಹುಲ್ಲು ಮೇವಾಗುವುದು ಸಿಂಹಕ್ಕೆ, ಆಡುವುದು ಮೊಲೆಗೂಸು ನಾಗರ ಹುತ್ತದ ಮೇಲೆ. ಕೈ ಹಾಕುವುದು ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಒಳಗೆ. ಹಾನಿಯನು ಕೇಡನು ಮಾಡರಾರು ನನ್ನ ಪರ್ವತದ ಮೇಲೆ. ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಧರೆಯ ಮೇಲೆ. ಆ ದಿನದಂದು ಜೆಸ್ಸೆಯನ ಸಂತಾನದ ಕುಡಿ ಸರ್ವ ಜನಾಂಗಗಳಿಗೆ ಧ್ವಜಪ್ರಾಯವಾಗಿ ನಿಲ್ಲುವುದು. ಆತನನ್ನು ರಾಷ್ಟ್ರಗಳು ಆಶ್ರಯಿಸುವು, ವೈಭವದಿಂದಿರುವುದಾತನ ವಿಶ್ರಾಂತಿ ನಿಲಯವು. ಕೀರ್ತನೆ ಶ್ಲೋಕ 72ನೇ ಕೀರ್ತನೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ. ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನದಲಿತರನ್ನು ನ್ಯಾಯದಿಂದ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಅಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಏಕೆನೆ ಕಾಪಾಡುವನಾತ ಮೊರೆಯಿಡುವ ಬಡವರನು, ಉದ್ಧರಿಸುವನಾತ ದಿಕ್ಕಿಲ್ಲದ ದೀನದಲಿತರನು. ದೀನ ದರಿದ್ರರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಶಾಶ್ವತವಾಗಲಿ ಶ್ರೀನಾಮ ಆತನಿಗೆ, ಬೆಳಗಲಿ ಆತನ ಕೀರ್ತಿ ಸೂರ್ಯನಿರುವವರೆಗೆ.
ಆತನ ಆಶೀರ್ವಾದ ಕೋರಲಿ ಸರ್ವರು ತಮಗೆ, ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರಣೆ ಮತ್ತು ಉತ್ತೇಜನದಿಂದಾಗಿ ನಾವು ನಿರೀಕ್ಷೆಯುಳ್ಳವರಾಗಬೇಕೆಂದೇ ಇವೆಲ್ಲ ಬರೆಯಲಾಗಿದೆ. ಆ ಸ್ಥೈರಣೆ ಮತ್ತು ಉತ್ತೇಜನದ ಮೂಲವಾಗಿರುವ ದೇವರು ನೀವೆಲ್ಲರೂ ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ. ಹೀಗೆ ಒಮ್ಮನಸ್ಸಿನಿಂದಲೂ ಒಕ್ಕೊರಲಿನಿಂದಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರನ್ನು ಕೊಂಡಾಡುವಂತಾಗಲಿ. ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ದೇವರ ಮಹಿಮೆಗಾಗಿ ನೀವು ಸಹ ಒಬ್ಬರನ್ನು ಒಬ್ಬರು ಅಂಗೀಕರಿಸಿರಿ. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂತೆ ಮತ್ತು ದೇವರು ತೋರಿದ ಕರುಣೆಗಾಗಿ ಅವರನ್ನು ಯಹೂದ್ಯರಲ್ಲದವರು ಸಹ ಸ್ತುತಿಸಲು ಸಾಧ್ಯವಾಗುವಂತೆ ಕ್ರಿಸ್ತ ಯೇಸು ಯಹೂದ್ಯರಿಗೆ ಅಧೀನರಾದರು. ಇದಕ್ಕೆ ಸಾದೃಶ್ಯವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಹೇಳಲಾಗಿದೆ: ಈ ಕಾರಣದಿಂದ ನಾನು ಯಹೂದ್ಯರಲ್ಲದವರ ನಡುವೆ ನಿಮ್ಮನ್ನು ಕೊಂಡಾಡುವೆನು, ನಿಮ್ಮ ನಾಮವನ್ನು ಸಂಕೀರ್ತಿಸುವೆನು. ಘೋಷಣೆ: ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ. ಆಗ ದೇವರು ದಯಪಾಲಿಸುವ ಜೀವೋದ್ಧಾರವನ್ನು ಮಾನವರೆಲ್ಲರೂ ಕಾಣುವರು. ಅಲ್ಲೆಲುಯ್ಯ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 3 ವಾಕ್ಯಗಳು 1ರಿಂದ 12. ಆ ಕಾಲದಲ್ಲಿ ಸ್ನಾನಿಕ ಯೋಹಾನನು ಜುದೇಯ ಪ್ರಾಂತ್ಯದ ಬೆಂಗಾಡಿಗೆ ಹೋಗಿ ಬೋಧನೆ ಮಾಡಲು ಪ್ರಾರಂಭಿಸಿದನು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳುತ್ತಾ ಬಂದನು. ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿನಲ್ಲೊಬ್ಬನು ಘೋಷಿಸುತ್ತಿದ್ದಾನೆ ಎಂದು ಪ್ರವಾದಿ ಯೆಶಾಯನು ಸೂಚಿಸಿದ ವ್ಯಕ್ತಿ ಈತನೇ. ಒಂಟೆ ತುಪ್ಪಟದ ಹೊದಿಕೆ, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇವೇ ಈತನ ಉಡುಗೆ. ಮಿಡತೆ ಮತ್ತು ಕಾಡು ಜೇನು ಇವೇ ಈತನ ಆಹಾರ. ಜನರು ಜೆರುಸಲೇಮಿನಿಂದಲೂ ಇಡೀ ಜುದೇಯ ಪ್ರಾಂತ್ಯದಿಂದಲೂ ಜೋರ್ಡಾನ್ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಈತನ ಬಳಿಗೆ ಬರುತ್ತಿದ್ದರು. ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ನದಿಯಲ್ಲಿ ಈತನಿಂದ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು. ಫರಿಸಾಯರಲ್ಲೂ ಸದ್ದುಕಾಯರಲ್ಲೂ ಅನೇಕರು ತನ್ನಿಂದ ಸ್ನಾನ ದೀಕ್ಷೆ ಪಡೆಯಲು ಬರುವುದನ್ನು ಯೋಹಾನನು ನೋಡಿದನು. ಅವರನ್ನು ಉದ್ದೇಶಿಸಿ, ಎಲೇ ವಿಷ ಸರ್ಪಗಳ ಪೀಳಿಗೆಯೇ, ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನಿಮಗೆ ಎಚ್ಚರಿಕೆ ಕೊಟ್ಟವರಾರು? ನೀವು ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಅಬ್ರಹಾಮನೇ ನಮ್ಮ ಪಿತಾಮಹ ಎಂದು ನಿಮ್ಮಲ್ಲಿ ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೂ ದೇವರು ಅಬ್ರಹಾಮನಿಗೆ ಸಂತಾನ ಪ್ರಾಪ್ತಿವಾಗುವಂತೆ ಮಾಡಬಲ್ಲರೆಂದು ನಾನು ನಿಮಗೆ ಹೇಳುತ್ತೇನೆ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ. ಆದರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರ ಆತ್ಮ ಹಾಗೂ ಅಗ್ನಿಯಿಂದ ದೀಕ್ಷಾ ಸ್ನಾನ ಕೊಡುವರು. ಅವರು ನನಗಿಂತಲೂ ಶಕ್ತರು. ಅವರ ಪಾದರಕ್ಷೆಗಳನ್ನು ಹೊರಲೂ ಸಹ ನಾನು ಅರ್ಹನಲ್ಲ. ಅವರ ಕೈಯಲ್ಲಿ ಮೊರವಿದೆ. ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರುವರು, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಹಾರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ಎಚ್ಚರಿಸಿದನು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ
ಇಡೀ ಶುಭ ಸಂದೇಶ ಮತ್ತು ವಾಚನಗಳ ತಿರುಳು ಪಶ್ಚಾತ್ತಾಪವಾಗಿದೆ. ಅದರಲ್ಲೂ ಸ್ನಾನಿಕ ಯೋಹಾನ ಪಶ್ಚಾತ್ತಾಪಕ್ಕೆ ಕರೆ ಕೊಡುವ ಒಂದು ಸಂದೇಶವನ್ನು ನಾವು ಆಲಿಸಿದ್ದೇವೆ. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದುದು ಪಶ್ಚಾತ್ತಾಪ. ಪಶ್ಚಾತ್ತಾಪ ನೀಗಿಸುತ್ತದೆ ದೇವರ ಕೋಪ. ಪಶ್ಚಾತ್ತಾಪದ ಮೂಲಕ ದೇವರ ಅನುಗ್ರಹಕ್ಕೆ ಅಂದರೆ ಕೃಪೆಗೆ ಪಾತ್ರರಾಗಲು ಸಾಧ್ಯ. ಪಶ್ಚಾತ್ತಾಪ ನಿಜವಾದ ಹೃದಯದಿಂದ ಪಡುವಂಥದ್ದು. ನಿಜವಾದ ದುಃಖ, ನಾನು ಮಾಡಿದ ತಪ್ಪುಗಳಿಗೆ, ಪಾಪಗಳಿಗೆ ನಾನು ಪಶ್ಚಾತ್ತಾಪ ಪಟ್ಟು ನನ್ನನ್ನು ಪ್ರೀತಿಸುವ ಒಬ್ಬ ದೇವರು ಇದ್ದಾರೆ, ಅವರೇ ಪ್ರಭು ಯೇಸು ಕ್ರಿಸ್ತ ಎಂಬ ಅಚಲ ದೃಢ ನಂಬಿಕೆ ನನ್ನಲ್ಲಿ ಇರತಕ್ಕದ್ದು. ಪಶ್ಚಾತ್ತಾಪಕ್ಕೂ ಮತ್ತು ಈ ಗಿಲ್ಟ್ ಫೀಲಿಂಗ್ ಅಂತಾರೆ, ಇದಕ್ಕೂ ವ್ಯತ್ಯಾಸ ಇದೆ. ಪಶ್ಚಾತ್ತಾಪ ಅಂದ್ರೆ ರಿಪೆಂಟೆನ್ಸ್, ಗಿಲ್ಟ್ ಫೀಲಿಂಗ್ ಅಂದ್ರೆ ಅಪರಾಧ ಮನೋಭಾವ. ಇವತ್ತು ಇಲ್ಲಿ ಅಪರಾಧ ಮನೋಭಾವ ನಮಗೆ ಬರಬಾರದು, ಬದಲಾಗಿ ಆ ಅಪರಾಧ ಮನೋಭಾವ ಬಂದಾಗ ನಾವು ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ಪ್ರೀತಿಸುವ ಒಬ್ಬ ದೇವರು ಇದ್ದಾರೆ, ಅವರು ನಮ್ಮನ್ನು ಕರುಣಿಸುತ್ತಾರೆ, ಅವರು ನಮ್ಮ ಸೃಷ್ಟಿಕರ್ತ ದೇವರು ಮತ್ತು ಆ ಸೃಷ್ಟಿಕರ್ತ ನಮಗಾಗಿ ರಕ್ಷಕ ಯೇಸುವನ್ನು ಕಳುಹಿಸಿದ್ದಾರೆ. ಆ ಯೇಸುವಿನಲ್ಲಿಯೇ ಪಿತ ದೇವರ ಸಂಪೂರ್ಣತೆ ಅಡಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-3 ತನಕ ನಾವು ಓದುವುದಾದರೆ ಅಲ್ಲಿ ನೋಡ್ತೀವಿ, ಪಿತ ದೇವರ ಸಂಪೂರ್ಣತೆ ಪ್ರಭು ಯೇಸುವಿನಲ್ಲಿ ಅಡಗಿದೆ. ಪೂರ್ವ ಕಾಲದಲ್ಲಿ ದೇವರು ಲೋಕದೊಡನೆ ಅಂದರೆ ಜನರೊಡನೆ ಅನೇಕ ವಿಧದಲ್ಲಿ ಮಾತನಾಡಿದರು. ಪಿತಾಮಹರ ಮೂಲಕ ಮಾತನಾಡಿದರು, ಪ್ರವಾದಿಗಳ ಮೂಲಕ ಮಾತನಾಡಿದರು, ಸೃಷ್ಟಿಗಳ ಮೂಲಕ ಮಾತನಾಡಿದರು, ಗುಡುಗು, ಮಿಂಚು, ಗಾಳಿ, ಬಿರುಗಾಳಿ ಇವುಗಳ ಮೂಲಕ ಮಾತನಾಡಿದರು. ಆದರೆ ಅಂತಿಮ ದಿನದಂದು ತನ್ನ ಪುತ್ರನ ಮುಖೇನ ಮಾತ್ರ ಮಾತನಾಡಿದರು. ಆ ಪುತ್ರನ ಹಬ್ಬವೇ ನಾವು ಆಚರಿಸುತ್ತಿರುವ ಕ್ರಿಸ್ಮಸ್. ಅದಕ್ಕೆ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಿದ್ಧತೆ ಬಾಹ್ಯ ಸಿದ್ಧತೆ ಅಲ್ಲ, ಶೃಂಗಾರ ಅಲ್ಲ, ಅಲಂಕಾರಗಳು ಅಲ್ಲ, ಹೊಸ ಬಟ್ಟೆ, ತಿಂಡಿ, ತಿನಿಸು ಅಥವಾ ಈ ವಿಜೃಂಭಣೆಯನ್ನ ಮಾಡುವ ಗೋದಲಿಗಳು ಅಲ್ಲ. ಅದಕ್ಕೆ ಸಿದ್ಧತೆ ನಮ್ಮ ಹೃದಯವೆಂಬ ಗೋದಲಿ. ಆ ಹೃದಯವೆಂಬ ಗೋದಲಿಯಲ್ಲಿ ಕ್ರಿಸ್ತ ಜನಿಸಬೇಕು. ಅಂದ್ರೆ ಕ್ರಿಸ್ತಾನುಭವ ನನಗೂ ನಿಮಗೂ ಆಗಬೇಕು. ಕ್ರಿಸ್ತಾನುಭವವಾದಾಗ ಇವೆಲ್ಲ ಬಾಹ್ಯ ವಸ್ತುಗಳು ಕ್ಷುಲ್ಲಕವಾಗಿ ಬಿಡ್ತವೆ, ಕ್ಷಣಿಕವಾಗಿ ಬಿಡ್ತವೆ. ಅಂದ್ರೆ ನಿಜವಾದ ಸಂತೋಷ, ನಿಜವಾದ ಆನಂದ ನಾವು ಪಶ್ಚಾತ್ತಾಪ ಪಟ್ಟಾಗ ನಮಗೆ ದೊರಕುತ್ತದೆ. ಅದಕ್ಕೆ ಬೈಬಲ್ ಗ್ರಂಥ ಇವತ್ತು ನಮಗೆ ಈ ವಾಚನಗಳು ಕರೆ ನೀಡ್ತೇವೆ. ಆ ಕಾಲದಲ್ಲಿ ಸ್ನಾನಿಕ ಯೋಹಾನನು ಜುದೇಯ ಪ್ರಾಂತ್ಯದ ಬೆಂಗಾಡಿಗೆ ಹೋಗಿ ಬೋಧನೆ ಮಾಡಲು ಪ್ರಾರಂಭಿಸಿದನು. ನೋಡಿ, ಈ ಪ್ರವಾದಿಯ ಜೀವನವೇ ಒಂದು ವಿಶಿಷ್ಟ ಜೀವನ. ಈತ ಒಂದು ಸ್ವರ, ಆತನಿಗೆ ಸಿಕ್ಕ ಸ್ವರ ದೇವರ ವರ ಮತ್ತು ದೇವರ ಕರ ಅವನ ಮೇಲಿತ್ತು. ಅಂದ್ರೆ ದೇವರ ಹಸ್ತದ ಸ್ಪರ್ಶವಿತ್ತು. ಆ ಸ್ವರ ದೇವರ ಸ್ವರವಾಗಿತ್ತು. ರಕ್ಷಕ ಯೇಸುವಿನಿಗೆ, ದೇವಪುತ್ರ ಯೇಸುವಿಗೆ ಹಾದಿಯನ್ನು ಸಿದ್ಧ ಮಾಡಲು ಜಕರಿಯ ಮತ್ತು ಎಲಿಜಬೆತರ ಜೀವನದಲ್ಲಿ ದೇವರು ಕರುಣಿಸಿದ, ಬನ್ನೆ ಎನಿಸಿಕೊಂಡ ಎಲಿಜಬೆತಳಿಗೆ ದೇವರು ಕರುಣಿಸಿದ ವರವೇ ಸ್ನಾನಿಕ ಯೋಹಾನ. ಸ್ನಾನಿಕ ಯೋಹಾನನ ಜೀವನ, ರಕ್ಷಕ ಯೇಸುವಿನ ಜೀವನ ಬೇರೆ ಬೇರೆ ಆಗಿತ್ತು. ಸ್ನಾನಿಕ ಯೋಹಾನ ವಿಶೇಷವಾಗಿ ಬೆಂಗಾಡಿನಲ್ಲಿದ್ದ ಅಥವಾ ಒಂದು ಮರುಭೂಮಿ ಸನ್ಯಾಸತ್ವ ಜೀವನ, ಮಠಾಧೀಶರು ನಾವು ನೋಡ್ತೀವಿ, ಮಠಗಳು ನೋಡ್ತೀವಿ. ಅಂದರೆ ಇಂಥ ಒಂದು ಜೀವನ ಆತನ ಜೀವನವಾಗಿತ್ತು. ಆತ ಏನ್ ಮಾಡ್ತಿದ್ದ? ಒಂಟೆ ತುಪ್ಪದ ಹೊದಿಕೆ. ಅಂದ್ರೆ ಒಂದರ್ಥದಲ್ಲಿ ಅವನು ಯಾವುದೇ ತರದ ಈ ಲೌಕಿಕ ಆಶಯಗಳನ್ನು ತ್ಯಜಿಸಿದ್ದ ಸನ್ಯಾಸಿ ಜೀವನ. ನಿಗ್ರಹ, ಆತನಲ್ಲಿ ಸ್ವನಿಯಂತ್ರಣ ಇತ್ತು. ಒಬ್ಬ ಪ್ರವಾದಿಗೆ ಇರಬೇಕಾದ ಗುಣ. ಆತನಲ್ಲಿ ಯಾವುದೇ ತರದ ಅಲ್ಲೋಲ ಕಲ್ಲೋಲಗಳಿರಲಿಲ್ಲ. ಆತನ ಮನವರಿಕೆ, ಆತನಿಗೆ ಕೊಟ್ಟ ಒಂದು ಪ್ರೇಷಿತ ಕಾರ್ಯ, ಮಿಷನ್, ಅದನ್ನು ತಾನು ಮಾಡಬೇಕು ಎಂಬ ಒಂದು ಇಚ್ಛಾಶಕ್ತಿಯನ್ನು ದೇವರು ಆತನಿಗೆ ಕರುಣಿಸಿದ್ದರು. ಒಂಟೆ ತುಪ್ಪದ ಹೊದಿಕೆ,
ಸೊಂಟದಲ್ಲಿ ತೊಗಲಿನ ನಡುಕಟ್ಟು, ಇವೇ ಆತನ ಉಡುಗೆ. ಅಂದ್ರೆ ಆತನ ಒಂದು ಸನ್ಯಾಸಿ ಜೀವನವನ್ನು ನಾವು ಇಲ್ಲಿ ನೋಡಬಹುದು. ಎರಡನೇದಾಗಿ ಆತನ ಆಹಾರ, ಮಿಡತೆ ಮತ್ತು ಕಾಡು ಜೇನು ಇವೇ ಆತನ ಆಹಾರ. ಅಂದ್ರೆ ಕೆಲವು ವಿಧವಾದ ಮಿಡತೆಗಳನ್ನು ಮನುಷ್ಯ ತಿನ್ಬಹುದು, ಇರಬಹುದು, ಅವುಗಳು ಜಾಸ್ತಿ ಸಿಗ್ತಿದ್ವು ಅಥವಾ ಅವುಗಳನ್ನು ಉರಿದು ಕಾಡು ಜೇನೊಟ್ಟಿಗೆ ತಿಂತಿದ್ದ. ಯಾಕಂದ್ರೆ ಬೆಂಗಾಡಿನಲ್ಲಿ ಆತ ಇದ್ದ, ಕಾಡಿನಲ್ಲಿ ಆತ ಇದ್ದ. ಅಂದ್ರೆ ನೋಡಿ, ಒಂದು ಆಸ್ಟಿಯರ್ ಲೈಫ್ ಅಂತೀವಿ ನಾವು, ಒಂದು ತ್ಯಾಗಭರಿತ ಜೀವನ, ಸ್ಯಾಕ್ರಿಫಿಷಿಯಲ್ ಲೈಫ್. ಅಷ್ಟೊಂದು ಸುಲಭ ಇಲ್ಲ. ತ್ಯಾಗಭರಿತ ಜೀವನ ಒಂದು ಪಂಥಾಹ್ವಾನ. ಸ್ಯಾಕ್ರಿಫಿಷಿಯಲ್ ಲೈಫ್ ಇಸ್ ಎ ಚಾಲೆಂಜ್. ಆ ಪಂಥಾಹ್ವಾನ ಆತ ಸ್ವೀಕರಿಸಿ ದೇವರ ಕೃಪೆಯನ್ನು ಪಡೆದು ದೇವರಿಗಾಗಿ ಜೀವಿಸ್ತಿದ್ದ. ಇವೇ ಈತನ ಆಹಾರ. ಈತ ಏನ್ ಮಾಡ್ತಿದ್ದ? ಆ ಕಾಲದಲ್ಲಿ ಸ್ನಾನಿಕ ಯೋಹಾನ ಜುದೆಯ ಪ್ರಾಂತ್ಯದ ಬೆಂಗಾಡಿಗೆ ಹೋಗಿ, ಅಂದರೆ ಜನರು ಇರುವ ಸ್ಥಳಗಳಿಗೆ ಹೋಗಿ ಬೋಧನೆ ಮಾಡಲು ಪ್ರಾರಂಭಿಸಿದನು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಅಂದ್ರೆ ಯೇಸುವಿನ ಬರೋಣಕ್ಕೆ, ಆ ಸ್ವರ್ಗ ಸಾಮ್ರಾಜ್ಯ ದೇವರು ಕಳಿಸಿದ ವ್ಯಕ್ತಿ ಯೇಸು, ಅದಕ್ಕೆ ಸಿದ್ಧತೆ ಮಾಡಲು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ. ನಿಮಗೂ ಮತ್ತು ದೇವರಿಗೂ ಅಡ್ಡಗೋಡೆಯಾಗಿರುವುದು ಪಾಪ. ಆ ಪಾಪದಿಂದ ನೀವು ದೇವರನ್ನು ನೋಡಲಾಗುತ್ತಿಲ್ಲ. ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಆ ಪಾಪದಿಂದ ನಿಮಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನೀವೇನ್ ಮಾಡ್ಬೇಕು? ಆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಯು ಹ್ಯಾವ್ ಟು ರಿಪೆಂಟ್. ಹಾಗೆ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಪಾಪಕ್ಕೆ ವಿಮುಖರಾಗಿರಿ. ಅಷ್ಟು ಮಾತ್ರವಲ್ಲ, ದೇವರಿಗೆ ಅಭಿಮುಖರಾಗಿರಿ, ದೇವರೆಡೆಗೆ ಬನ್ನಿರಿ, ದೇವರ ಸ್ಪರ್ಶ ಅನುಭವಿಸಿರಿ. ಕೀರ್ತನೆ 34:5, ಆತನತ್ತ ತಿರುಗಿದ ಮುಖ ಅರಳುವುದು. ಇವತ್ತು ದೇವರತ್ತ ತಿರುಗಿರಿ. ಇವತ್ತು ನಾವೆಲ್ಲರೂ ದೇವರತ್ತ ತಿರುಗಬೇಕು. ನಮ್ಮ ಬಲಹೀನತೆಗಳು, ನಮ್ಮ ಕಾಮ, ಮದ, ಮೋಹ, ಮತ್ಸರ, ಹೊಟ್ಟೆಕಿಚ್ಚು, ಜಗಳ, ವೈಷಮ್ಯ, ಇಂತಹ ದುಶ್ಚರ ದುರ್ಗುಣಗಳನ್ನು ವರ್ಜಿಸಿ, ಪಾಪಗಳನ್ನು ವರ್ಜಿಸಿ ಪಶ್ಚಾತ್ತಾಪಪಟ್ಟು ಹೊಸ ಜೀವನ ನಾವು ಜೀವಿಸಬೇಕು. ಕ್ರಿಸ್ತಿಯ ಜೀವನ ನಾವು ಜೀವಿಸಬೇಕು. ಅದಕ್ಕೆ ಪ್ರಮುಖವಾದುದು ಪಶ್ಚಾತ್ತಾಪ ಪಟ್ಟಾಗ ನಾನು ನನ್ನನ್ನು ಸೃಷ್ಟಿಸಿದ ಪ್ರೀತಿಸಿದ ದೇವರಿಗೆ ನಾವು ನೋವನ್ನು ಉಂಟು ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ನಾನು ದುಃಖ ಪಡ್ತೀನಿ. ನಾನು ಪ್ರೀತಿಸುವ ದೇವರಿಗೆ ವಾಪಸ್ ಬರ್ತೀನಿ ಮತ್ತು ಅವರು ನನ್ನನ್ನು ಮನ್ನಿಸುತ್ತಾರೆ ಎಂಬ ದೃಢ ನಂಬಿಕೆ. ಅದಕ್ಕಾಗಿ ಸರ್ವೇಶ್ವರನಿಗೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸುತ್ತೆ. ಯಾಕೆ? ನಾವೆಲ್ಲರೂ ನಿತ್ಯ ಜೀವಕ್ಕೆ ನಮ್ಮನ್ನೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಆ ನಿತ್ಯ ಜೀವದೆಡೆಗೆ ನಮಗಿರುವ ಮಾರ್ಗ ಯೇಸು. ಆ ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ನಮಗೆ ಬೇಕಾದುದು ಪಶ್ಚಾತ್ತಾಪ, ಪಾಪಗಳನ್ನು ವರ್ಜಿಸಿ ದೇವರ ಸನ್ನಿಧಾನಕ್ಕೆ ಬಂದು ದೇವರನ್ನು ನಂಬಿ ಬಾಳುವುದು. ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿನಲ್ಲೊಬ್ಬನು ಘೋಷಿಸುತ್ತಿದ್ದಾನೆ ಎಂದು ಪ್ರವಾದಿ ಯೆಶಾಯನು ಸೂಚಿಸಿದ ವ್ಯಕ್ತಿ ಈತನೇ. ಅಂದ್ರೆ ಸ್ನಾನಿಕ ಯೋಹಾನನ ಜೀವನ ಯೆಶಾಯ ಪ್ರವಾದಿ ಮಾಡಿದ ಪ್ರವಾದನೆಗೆ ಅನುಗುಣವಾಗಿದೆ ಎಂಬುದಾಗಿ ಮತ್ತಾಯ ಜುದೆಯ ಜನರಿಗೆ ಅಥವಾ ಯಹೂದ್ಯ ಜನರಿಗೆ, ಇಸ್ರಾಯೇಲರಿಗೆ ತೋರಿಸ್ತಾ ಇದ್ದಾರೆ. ಆಮೇಲೆ ಆತನ ಜೀವನ ಶೈಲಿ ಬಗ್ಗೆ ನಾನು ಹೇಳಿದೆ. ಜನರು ಜೆರೂಸಲೇಮಿನಿಂದಲೂ ಇಡೀ ಜುದೆಯ ಪ್ರಾಂತ್ಯದಿಂದಲೂ ಜೋರ್ಡಾನ್ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಈತನ ಬಳಿಗೆ ಬರುತ್ತಿದ್ದರು. ನೋಡಿ, ಸುವಾರ್ತೆ, ನಾವು ಆ ಸುವಾರ್ತೆಯನ್ನು ತಗೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತೀವಿ. ಯೇಸು ಸ್ವಾಮಿ ಕೂಡ ಹೋದ್ರು. ಆದ್ರೆ ಸ್ನಾನಿಕ ಯೋಹಾನನ ವೈಶಿಷ್ಟ್ಯತೆ ಏನಂದ್ರೆ, ಸ್ನಾನಿಕ ಯೋಹಾನನ ಹತ್ರ ಜನರು ಬಂದ್ರು. ಬೆಂಗಾಡಿನಲ್ಲಿ ಜನ ಇರ್ಲಿಕ್ಕಿಲ್ಲ. ಆತನ ಗರ್ಜನೆ, ಆತನ ಆ ಸ್ವರ ಜನರನ್ನು ಸ್ಪರ್ಶಿಸಿತು. ಜೆರುಸಲೇಮಿನಿಂದ, ಜುದೆಯದಿಂದ. ಯಾಕಂದ್ರೆ ಈತ ಪ್ರವಾದಿ, ಆತನ ಬಳಿಗೆ ಜನರು ಬಂದಿದ್ದರು. ಅವರಿಗೆ ಗೊತ್ತಿತ್ತು, ಜಕರಿಯ, ಎಲಿಜಬೆತ್, ಜಕಾರಿಯ ಒಬ್ಬ ಯಾಜಕ, ಅವರ ಮಗ ಗೊತ್ತಿತ್ತು. ಈತನ ಜೀವನವನ್ನೇ ಅವರು ನೋಡಿದ್ರು. ತಮ್ಮ ಪಾಪಗಳನ್ನು ಸುತ್ತಮುತ್ತಲಿನ ಬರುತ್ತಿದ್ದರು. ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ನದಿಯಲ್ಲಿ
ಈತನಿಂದ ಸ್ನಾನ ದೀಕ್ಷೆ ಪಡೆಯುತ್ತಿದ್ದರು. ದ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಅಂದ್ರೆ ಯಾವ ಸ್ನಾನ ದೀಕ್ಷೆ? ಪಶ್ಚಾತ್ತಾಪದ ದೀಕ್ಷೆಯನ್ನು ಪಡೆಯುತ್ತಿದ್ದರು. ತಮ್ಮ ಪಾಪಗಳನ್ನು ವರ್ಜಿಸಿದ್ದೇವೆ ಎಂಬುದರ ಸಂಕೇತವಾಗಿ ಅವರು ಪಶ್ಚಾತ್ತಾಪ ಪಟ್ಟು ಸ್ನಾನಿಕ ಯೋಹಾನನಿಂದ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು. ಫರಿಸಾಯರಲ್ಲೂ ಸದ್ದುಕಾಯರಲ್ಲೂ ಅನೇಕರು ತನ್ನಿಂದ ಸ್ನಾನ ದೀಕ್ಷೆ ಪಡೆಯಲು ಬರುವುದನ್ನು ಯೋಹಾನನು ನೋಡಿದನು. ನೋಡಿ, ನಾವು ಹೇಳ್ತೀವಿ ಪ್ರಿಕ್ ಆಫ್ ಕಾನ್ಶಿಯನ್ಸ್. ತಪ್ಪು ಮಾಡಿದವನಿಗೆ ತಪ್ಪು ಅಂತ ಗೊತ್ತಿರುತ್ತೆ. ಈ ಸದ್ದುಕಾಯರು ಫರಿಸಾಯರು ಕೂಡ ಅನೇಕ ತಪ್ಪುಗಳನ್ನು ಮಾಡಿದ್ದರು, ಒಪ್ಪಿಕೊಳ್ತಿರ್ಲಿಲ್ಲ. ದೇವರು ಕೊಟ್ಟ ಆದಿ ಈಗ ಯಾರು? ಸ್ನಾನಿಕ ಯೋಹಾನ. ಫರಿಸಾಯರಲ್ಲೂ ಸದ್ದುಕಾಯರಲ್ಲೂ ಅನೇಕರು ತನ್ನಿಂದ ಸ್ನಾನ ದೀಕ್ಷೆ ಪಡೆಯಲು ಬರುವುದನ್ನು ಯೋಹಾನನು ನೋಡಿದನು. ಅಂದ್ರೆ ಕೇವಲ ಕಣ್ಣಿನಿಂದ ನೋಡುವುದು ಮಾತ್ರ ಅಲ್ಲ, ಗ್ರಹಿಸಿದನು. ಅವರ ಜೀವನ ಏನು, ಯಾಕೆ ಬರ್ತಾರೆ ಗ್ರಹಿಸಿದನು. ಆವಾಗ ಅವರನ್ನು ಉದ್ದೇಶಿಸಿ ಅಂತ ಕಠಿಣ ಮಾತು ಉಪಯೋಗಿಸ್ತಾ ನೋಡಿ. ಎಲೆ ವಿಷ ಸರ್ಪಗಳ ಪೀಳಿಗೆಯೇ. ಸರ್ಪದಲ್ಲಿ ವಿಷ ಇದೆ, ಅದರ ಪೀಳಿಗೆಯಲ್ಲೂ ಅಂದ್ರೆ ಅದರ ಮರಿಗಳಲ್ಲೂ ವಿಷ ಇರುತ್ತೆ. ಇವರು ದೇವರೊಟ್ಟಿಗೆ ಇದ್ದಾರಂತಲೇ ನಟಿಸ್ತಾರೆ, ಆದ್ರೆ ದೇವರೊಟ್ಟಿಗೆ ಇಲ್ಲ. ವಿಷ ಸರ್ಪಗಳ ಪೀಳಿಗೆ, ವಿಷವನ್ನೇ ಕಾರುವ ಅಥವಾ ಜನರ ಜೀವನವನ್ನೇ ಹಾಳು ಮಾಡುವ, ಸುಳ್ಳನ್ನು ಬಿತ್ತುವ, ಒಳಗೊಂದು ಹೊರಗೊಂದು ಅಂತರಂಗ ಮತ್ತು ಈ ಬಹಿರಂಗ ಜೀವನವನ್ನು ಬೇರೆ ಬೇರೆ ಮಾಡಿಕೊಂಡು ಜೀವಿಸುವ ನಿಮ್ಮ ಜೀವನ ವಿಷ ಸರ್ಪಗಳ ಹಾಗೆ. ಇವತ್ತು ಅಂದು ಸದ್ದುಕಾಯರು ಫರಿಸಾಯರು, ನಮ್ಮ ಒಳಗಡೆ ಕುಳಿತುಕೊಂಡಿದ್ದ ಸದ್ದುಕಾಯರು ಫರಿಸಾಯರು, ಅವರಿಗೆ ಹೇಳ್ತಾ ಇದ್ದಾರೆ ಸ್ನಾನಿಕ ಯೋಹಾನ, ಎಲೇ ವಿಷ ಸರ್ಪಗಳ ಪೀಳಿಗೆ, ನನ್ನೊಳಗಡೆ ಯಾವ ವಿಷ ತುಂಬಿ ಹೋಗಿದೆ? ಮತಾಂಧತೆಯ ವಿಷ, ಭಯೋತ್ಪಾದನೆಯ ವಿಷ, ಅಥವಾ ಇನ್ನಿತರ ಜಾತಿ ಧರ್ಮ ಭಾಷೆ ಮತ ಇವುಗಳ ವಿಷ. ಒಳಿತನ್ನು ನೋಡಲಾಗುವುದಿಲ್ಲ, ಒಳಿತನ್ನು ಕಾಣಲಾಗುವುದಿಲ್ಲ, ಒಳಿತನ್ನು ಬಯಸುವುದೂ ಇಲ್ಲ. ಆ ವಿಷ ಒಳಗಡೆ ಇದ್ರೆ ನಾವು ನಾಶವಾಗ್ತೀವಿ. ನೋಡಿ, ಕೆಂಡ, ಬೂದಿ ಮುಚ್ಚಿದ ಕೆಂಡ ಅಂತಾರೆ. ಕೆಂಡನೇ ಆಗಿರುತ್ತೆ. ದ್ವೇಷ ಇರ್ಬೋದು, ವೈಷಮ್ಯ ಇರ್ಬೋದು, ಹಗೆತನ ಇರ್ಬೋದು, ಪಾಪ ಇರ್ಬೋದು, ಮೋಹಗಳು ಇರ್ಬೋದು. ಒಳಗಡೆ ಇದ್ರೆ ಅಲ್ಲಿ ನಮಗೆ ಬಿಡುಗಡೆ ಸಿಗುವುದಿಲ್ಲ, ನಮ್ಮ ಜೀವನದ ಮುಳುಗಡೆ ಆಗಿ ಹೋಗುತ್ತೆ. ಅದಕ್ಕಾಗಿ ಅಂತ ಹೇಳ್ತಾ ಇದ್ದಾನೆ, ಎಲೆ ವಿಷ ಸರ್ಪಗಳ ಪೀಳಿಗೆ. ಒಂದು ವೇಳೆ ನಮ್ಮಲ್ಲಿ ಅಂತಂದಿದ್ರೆ ನಮ್ಗೆ ಹೇಳ್ತಾ ಇದ್ದಾನೆ, ಎಲೆ ವಿಷ ಸರ್ಪಗಳ ಪೀಳಿಗೆ, ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನಿಮಗೆ ಎಚ್ಚರಿಕೆ ಕೊಟ್ಟವರಾರು. ನೋಡಿ, ಎಷ್ಟೋ ಲೋಕದಲ್ಲಿ ಭೂಕಂಪಗಳು, ಯುದ್ಧಗಳು ನಡೀತಾ ಇವೆ, ಅವಘಡಗಳು ನಡೀತಾ ಸಂಭವಿಸ್ತಾ, ಸುನಾಮಿಗಳು ಸಂಭವಿಸ್ತಾ ಇವೆ, ಅಥವಾ ಸಾಂಕ್ರಾಮಿಕ ಪಿಡುಗುಗಳನ್ನು ನಾವು ನೋಡಿದ್ವಿ. ನಾವು ಇನ್ನೂ ಬದುಕಿದ್ದೀವಿ ಅಂದ್ರೆ ದೇವರ ಕರುಣೆಯ ಹೊರತು ಬೇರೆ ಯಾವುದೂ ಅಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ದೈವ ಕೋಪದಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಪಾಪಕ್ಕೆ ವಿಮುಖರಾಗಬೇಕು, ಪಾಪಗಳನ್ನು ವರ್ಜಿಸಬೇಕು, ಸತ್ಕಾರ್ಯಗಳನ್ನು. ಯಾಕೋಬ ಹೇಳ್ತಾನೆ, ಸತ್ಕಾರ್ಯವಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಆದ್ದರಿಂದ ಜೀವನ ಶೈಲಿ, ವಿಶ್ವಾಸ, ಪ್ರಾರ್ಥನೆ ಒಂದಕ್ಕೊಂದು ತಾಳೆ ಆಗಬೇಕು. ತಾಳೆ ಆಗದಿದ್ರೆ ಅದು ಹಾಳಾಗಿ ಹೋಗುತ್ತೆ. ಆದ್ದರಿಂದ ಆತ ನೋಡಿ ಅವರನ್ನು ಖಂಡಿಸ್ತಾನೆ. ನೀವು ಹೇಳ್ತೀರಿ ಅಬ್ರಾಹಮ, ಡೋಂಟ್ ಬೋಸ್ಟ್, ಅಬ್ರಾಹಮನೇ ನಮಗೆ ದೇವರು ಎಂದು ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೂ ದೇವರು ಅಬ್ರಹಾಮನಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡಬಲ್ಲರೆಂದು ನಾನು ನಿಮಗೆ ಹೇಳುತ್ತೇನೆ. ದೇವರಿಗೆ ಅಂತ ಶಕ್ತಿ ಇದೆ. ಆದ್ರಿಂದ ಬೋಸ್ಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹೊಗಳಿಕ್ಕೆ ಹೋಗ್ಬೇಡಿ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತೇನೆ. ನೋಡಿ, ನಮ್ಮನ್ನು ಯಾಕೆ ಲೋಕದಲ್ಲಿ ಇಟ್ಟಿದ್ದಾರೆ? ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಓದಿದ್ರೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದು ಒಳ್ಳೆಯ ಫಲವನ್ನು ಕೊಡಲು. ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತೆ, ಯಥೇಚ್ಛವಾಗಿ ಫಲ ಕೊಡಲು. ಅದಕ್ಕೆ ನಾನೀಗ ಸಂತ ಯೋಹಾನ ಹೇಳ್ತಾ ಇದ್ದಾನೆ 15ನೇ ಅಧ್ಯಾಯದಲ್ಲಿ, ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ. ಪ್ರಭು ಯೇಸು ಹೇಳುವ ಮಾತು, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಇವತ್ತು ನಮ್ಮ ನೆಲೆ, ಈ ಆಗಮನ ಕಾಲ ನಮ್ಮ ನೆಲೆ ಯೇಸುವಿನಲ್ಲಿ ಇರಬೇಕಂತ ಕರೆ ನೀಡುತ್ತೆ. ಪಾಪದಲ್ಲಿ ಅಲ್ಲ, ಲೌಕಿಕ ಚಿಂತನೆಗಳ ವ್ಯಾಮೋಹಗಳಲ್ಲಿ ಅಲ್ಲ, ಯೇಸುವಿನಲ್ಲಿ ನಾವು ನೆಲೆ ಕಂಡುಕೊಳ್ಬೇಕು. ಅದೇ ಸ್ವಾರ್ಥೆಯನ್ನು ಸ್ನಾನಿಕ ಯೋಹಾನ ಸಾಕ್ತಾ ಇದ್ದಾನೆ. ನೋಡಿ, ಫಲವನ್ನು ಕೊಡದ ಆ ಮರವನ್ನು ಕಡಿದು ಬೆಂಕಿಗೆ. ಸ್ನಾನಿಕ ಯೋಹಾನ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕವಲು ಬಳ್ಳಿಗಳು. ಫಲ ಕೊಡುವ ಬಳ್ಳಿಗಳನ್ನು ಸವರುವುದು, ಫಲ ಕೊಡದ ಬಳ್ಳಿಯ ರೆಂಬೆಗಳನ್ನು ಕಡಿದು
ಹಾಕಲಾಗುವುದು, ಬೆಂಕಿಯಲ್ಲಿ ಹಾಕಲಾಗುವುದು. ಅದನ್ನೇ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಫಲ ಕೊಡದೆ ಪಾಪದಲ್ಲೇ ಜೀವಿಸಿ ಶಾಪದಲ್ಲೇ ನಮ್ಮ ಜೀವನವನ್ನು ಮುಳುಗಿಸಿದ್ರೆ, ಪಶ್ಚಾತ್ತಾಪ ಪಡದೇ ಇದ್ರೆ ಆ ಕ್ರಿಸ್ತ ಜಯಂತಿಗೆ ಆಗಮನ ಕಾಲಕ್ಕೆ ಅರ್ಥವಿಲ್ಲ. ಅದಕ್ಕಾಗಿ ನಾವೇನ್ ಮಾಡಬೇಕು? ದೇವರು ಸಮರ್ಥನೆ. ನಮಗೆ ಬರುವ ಕಷ್ಟ ಸಂಕಟಗಳು ನಮ್ಮ ಹಿತಕರಕ್ಕಾಗಿ ಅಂತ ಬೈಬಲ್ ಹೇಳುತ್ತೆ. ಅದರಿಂದ ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸಬಹುದು, ಏಕೆಂದ್ರೆ ಆತ ನಮ್ಮ ಜೊತೆಗಿದ್ದಾನೆ. ಅದಕ್ಕಾಗಿ ನಮ್ಮ ಜೀವನ ನಾವು ಸರಿಪಡಿಸಿಕೊಳ್ಬೇಕು. ಆಮೇಲೆ ಸ್ಥಾನಿಕ ಯೋಹಾನನ ದೀನತೆ ನೋಡಿ. ನನಗಿಂತಲೂ ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ, ಪಶ್ಚಾತ್ತಾಪದ ಸ್ನಾನ ದೀಕ್ಷೆ ಕೊಡ್ತಾ ಇದ್ದೀನಿ. ಆದ್ರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರಾತ್ಮ ಮತ್ತು ಅಗ್ನಿಯಿಂದ ದೀಕ್ಷಾ ಸ್ನಾನ ಕೊಡುವರು. ಪವಿತ್ರಾತ್ಮ. ಅದಕ್ಕಾಗಿ ನಮ್ಮ ಸ್ನಾನ ದೀಕ್ಷೆಯಲ್ಲಿ ನಮ್ಮ ದೃಢೀಕರಣದಲ್ಲಿ ಇದರ ಅನುಭವ ನಮಗಾಗುತ್ತೆ ಮತ್ತು ಪ್ರತಿಯೊಂದು ಸಂಸ್ಕಾರದಲ್ಲೂ ಇದರ ಅನುಭವ ನಮಗಾಗುತ್ತೆ. ಅವರು ಪವಿತ್ರಾತ್ಮ ಮತ್ತು ಅಗ್ನಿಯಿಂದ ಜನ್ಮ ಪಾಪದಿಂದ ನಮ್ಮನ್ನು ತೊಡೆದು ಹಾಕಿ ಆತ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಕೊಲೊಸ್ಸೆ 1:14 ಆ ಪುತ್ರನಲ್ಲಿ ನಮಗೆ ಪಾಪ ಕ್ಷಮೆ ಇದೆ, ರಕ್ಷಣೆ ಇದೆ, ವಿಮೋಚನೆ ಇದೆ. ಅವರು ಪವಿತ್ರಾತ್ಮ ಮತ್ತು ಅಗ್ನಿಯಿಂದ, ನಾವೆಲ್ಲರೂ ಪವಿತ್ರಾತ್ಮ ಮತ್ತು ಅಗ್ನಿಯಿಂದ ಸ್ನಾನ ದೀಕ್ಷೆ ಪಡೆದಿದ್ದೀವಿ. ಅವರು ನನಗಿಂತಲೂ ಶಕ್ತರು, ಅವರ ಪಾದರಕ್ಷೆಗಳನ್ನು ಹೊರಲು ಸಹ ನಾನು ಅರ್ಹನಲ್ಲ. ಯಾರು? ಅವರು ನನಗಿಂತ ಶಕ್ತರು. ಯಾರು ಶಕ್ತರು? ಯೇಸು ಸ್ವಾಮಿ ನನಗಿಂತ. ನೋಡಿ, ಇದು ದೀನತೆ. ಅವರ ಪಾದರಕ್ಷೆಗಳನ್ನು ಹೊರಲು ಸಹ ನಾನು ಅರ್ಹನಲ್ಲ ಅಂತ ಒಂದು ಯೇಸುವಿನ ಮೇಲೆ ಆತನಿಗಿದ್ದ ಒಂದು ಪ್ರೀತಿ, ನಂಬಿಕೆ. ಅವರ ಕೈಯಲ್ಲಿ ಮೊರವಿದೆ, ತಮ್ಮ ಕಣಜದಲ್ಲಿ ರಾಶಿಯನ್ನು ತೂರುವರು, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು. ಗಟ್ಟಿ ಕಾಳು ಅಂದ್ರೆ ಏನು? ವಿಶ್ವಾಸ, ಪ್ರಾರ್ಥನೆಯಲ್ಲಿ ಜೀವಿಸುವಂತದ್ದು. ಅಥವಾ ಹೊಟ್ಟು ಅಂದ್ರೆ ಏನು? ಪಾಪದಲ್ಲಿ ಜೀವಿಸುವಂತದ್ದು. ನಾವು ಗದ್ದೆಯಲ್ಲಿ ಭತ್ತ ತಗೊಂಡ್ಮೇಲೆ ಅದನ್ನು ಗಾಳಿಗೆ ಹಿಡಿತೀವಿ. ಕಾರಣ ಅಂದ್ರೆ ಹೊಟ್ಟು ಬೇರೆ ಬೀಳುತ್ತೆ, ಭತ್ತ ಅಲ್ಲೇ ಬೀಳುತ್ತೆ. ಹಾಗೇನೆ ಹೊಟ್ಟಿನಂತೆ ನಮ್ಮ ಜೀವನ ಆಗಬಾರ್ದು, ಭತ್ತದಂತೆ ನಮ್ಮ ಜೀವನ ಆಗಬೇಕು. ಇಂದಿನ ಈ ಮೊದಲು ಮತ್ತು ಎರಡನೇ ವಾಚನಗಳು, ಈ ಮೂರನೇ ವಾಚನದ ಆಧಾರದ ಮೇಲೆ ಆ ಯೇಸು ಯಾರು ಎಂಬುದಾಗಿ ನಾವು ಕೇಳಿದೆವು. ಬಡ ಬಗ್ಗರಿಗೆ ತೀರ್ಪಿಡುವನು ನ್ಯಾಯ ನೀತಿಯಿಂದ, ನಾಡ ದಲಿತರಿಗೆ ನಿರ್ಣಯಿಸುವನು ಯಥಾರ್ಥತೆಯಿಂದ. ಮತ್ತು ಆತ ಏನ್ ಮಾಡ್ತಾನೆ? ಸದ್ಧರ್ಮವೇ ಆತನ ನಡುಕಟ್ಟು, ಪ್ರಾಮಾಣಿಕತೆ ಆತನ ಸೊಂಟ ಪಟ್ಟಿ. ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಧರೆಯ ಮೇಲೆ ಯೇಸುವಿನ ಮೂಲಕ. ಯೇಸುವೆ ದೇವರ ಜ್ಞಾನವಾಗಿದ್ದಾರೆ. ಆದ್ದರಿಂದ ನಾವು ವಿಶ್ರಾಂತಿಯ ನೆಲೆಯನ್ನು ನೋಡುವ ಮುನ್ನ ಪ್ರಭುವಿನ ಪ್ರೀತಿಯನ್ನು ಅನುಭವಿಸುತ್ತೇವೆ ಮತ್ತು ರಾಷ್ಟ್ರಗಳು ಅದರ ವೈಭವವನ್ನು ಕಾಣುವು ಮತ್ತು ಆತನಲ್ಲಿಯೇ ನಾವು ವಿಶ್ರಾಂತಿಯನ್ನು ಪಡೆಯುವೆವು. ಶ್ಲೋಕದಲ್ಲಿ ನಾವು ಆಲಿಸಿದೆವು, ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಎರಡನೇ ವರ್ಷದಲ್ಲಿ ಯೇಸು ಕ್ರಿಸ್ತರು ಎಲ್ಲಾ ಮಾನವರನ್ನು ಕಾಪಾಡುವರು. ಅದಕ್ಕಾಗಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ. ಯಾದಿ ಗ್ರಂಥಗಳಲ್ಲಿ ಪಿತಾಮಹರು ಕುರಿತಾಗಿ, ಪ್ರವಾದಿಗಳ ಕುರಿತಾಗಿ, ಪಂಚಗ್ರಂಥಗಳು, ಪ್ರವಾದನೆಗಳು ಅಥವಾ ಜ್ಞಾನ ಗ್ರಂಥಗಳು ಇವೆಲ್ಲವೂ ಬರೆದು ನಮ್ಮ ಉಪದೇಶಕ್ಕಾಗಿ. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರ್ಯಣೆ ಉತ್ತೇಜನದಿಂದ ನಾವು ನಿರೀಕ್ಷೆ ಉಳ್ಳಬೇಕೆಂದು ಇವೆಲ್ಲ ಬರೆಯಲಾಗಿದೆ. ಆದರೆ ಪವಿತ್ರ ಗ್ರಂಥ ಓದುವಾಗ ನಮಗೆ ನಂಬಿಕೆ ಇದೆ, ನಿರೀಕ್ಷೆ ಇದೆ. ಆದ್ದರಿಂದ ನೀವೆಲ್ಲರೂ ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ. ಈ ಸ್ಥೈರ್ಯ ಮತ್ತು ಉತ್ತೇಜನಕ್ಕೆ ಮೂಲವಾಗಿರುವ ಕಾರಣ ದೇವರು ಅವರು ನಮ್ಮನ್ನು ಐಕ್ಯತೆಯಲ್ಲಿ ಒಂದಾಗಿಸಿರುತ್ತಾರೆ. ಒಮ್ಮನಸ್ಸಿನಿಂದ ಒಕ್ಕೊರಲಿಂದ ನಮ್ಮ ಪ್ರಭು ಯೇಸುವಿನ ತಂದೆ ದೇವರನ್ನು ಕೊಂಡಾಡುವಂತಾಗಲಿ. ಅದರಿಂದ ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ದೇವರ ಮಹಿಮೆಗಾಗಿ ನೀವು ಸಹ ಒಬ್ಬರನ್ನೊಬ್ಬರು ಅಂಗೀಕರಿಸಿರಿ. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂತೆ ಮತ್ತು ದೇವರು ತೋರಿದ ಕರುಣೆಗಾಗಿ ಅವರನ್ನು ಯಹೂದ್ಯರಲ್ಲದವರು ಸಹ ಸ್ತುತಿಸಲು ಸಾಧ್ಯವಾಗುವಂತೆ ಕ್ರಿಸ್ತ ಯೇಸು ಯಹೂದ್ಯರಿಗೆ ಅಧೀನರಾದರು. ಇದಕ್ಕೆ ಸಾದೃಶ್ಯವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಹೇಳಲಾಗಿದೆ, ಈ ಕಾರಣದಿಂದ ನಾನು ಯಹೂದ್ಯರಲ್ಲದವರ ನಡುವೆ ನಿಮ್ಮನ್ನು ಕೊಂಡಾಡುವೆನು, ನಿಮ್ಮ ನಾಮವನ್ನು ಸಂಕೀರ್ತಿಸುವೆನು. ಆತ ರೋಮನರಿಗೆ ಬರೆಯುವಾಗ ಯಹೂದ್ಯರನ್ನು ಉದ್ದೇಶಿಸಿ ಬರೆಯುತ್ತಾನೆ. ಆದರೆ ಈ ಯಹೂದ್ಯರು ದೇವರನ್ನು ನಿರಾಕರಿಸಿದ್ದರಿಂದ ಇತರರಿಗೂ ನಮಗೂ ದೇವರನ್ನು ಕಂಡುಕೊಳ್ಳುವ, ಪ್ರಭು ಯೇಸುವಿನ ರಕ್ಷಣೆಯನ್ನು ಅನುಭವಿಸುವ ನಮಗೊಂದು ಆಶೀರ್ವಾದ ಅಥವಾ ಅನುಗ್ರಹ ಸಿಕ್ತಂದ್ರೆ ತಪ್ಪಾಗಲಾರದು. ಅದರಿಂದ ದೇವರನ್ನು ಎಲ್ಲರೂ ಕೊಂಡಾಡುವಂತಾಗಲಿ.
ಯೇಸು ಕ್ರಿಸ್ತರು ಎಲ್ಲಾ ಮಾನವರನ್ನು ಕಾಪಾಡುವರು. ನಾವು ಆಗಮನ ಕಾಲದಲ್ಲಿ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ವಿಶ್ವದ 750 ಕೋಟಿ ಜನರಿಗಾಗಿ ಪ್ರಾರ್ಥಿಸೋಣ. ಭಾರತ ದೇಶದ 130 ಕೋಟಿ ಜನರಿಗಾಗಿ ಪ್ರಾರ್ಥಿಸೋಣ. ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗಾಗಿ ಪ್ರಾರ್ಥಿಸೋಣ. ಎಲ್ಲ ರಾಜಕಾರಣಗಳಿಗಾಗಿ, MLA MP ಗಳಿಗಾಗಿ, ಪ್ರಧಾನಮಂತ್ರಿಗಳು, ಅಧ್ಯಕ್ಷರು, ಗವರ್ನರ್ಗಳು, ಮುಖ್ಯಮಂತ್ರಿಗಳು, ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ಡಿಕ್ಟೇಟರ್ಗಳು, ರಾಜ ರಾಣಿಯರಿಗಾಗಿ ಪ್ರಾರ್ಥಿಸೋಣ. ವಿಶ್ವದಲ್ಲಿರುವ ಎಲ್ಲ ನ್ಯಾಯಮೂರ್ತಿಗಳಿಗಾಗಿ, ವಕೀಲರಿಗಾಗಿ ಪ್ರಾರ್ಥಿಸೋಣ. ಅಪರಾಧಿಗಳ ಪರಿವರ್ತನೆಗಾಗಿ, ನಿರಪರಾಧಿಗಳ ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಎಲ್ಲ ಸೈನಿಕರು, ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಶಾಂತಿಯ ಸಂದೇಶದಿಂದ ಅವರು ತುಂಬಲ್ಪಡಲಿ. ಯುಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನಿಂತು ಹೋಗಲೆಂದು ಪ್ರಾರ್ಥಿಸೋಣ. ಭೂಕಂಪ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ದೇವರು ನಮ್ಮನ್ನು ಪ್ರಾಕೃತಿಕ ವಿಕೋಪಗಳಿಂದ ರಕ್ಷಿಸಲೆಂದು ಪ್ರಾರ್ಥಿಸೋಣ. ಎಲ್ಲ ಪೊಲೀಸ್ ಪಡೆಗಳಿಗಾಗಿ ಪ್ರಾರ್ಥಿಸೋಣ. ನಾವೆಲ್ಲ ಈ ಲೋಕದಲ್ಲಿರುವ ಪ್ರೊಫೆಸರ್ಸ್, ಟೀಚರ್ಸ್ ಗಳಿಗಾಗಿ, ಸ್ಟೂಡೆಂಟ್ಸ್ ಗಳಿಗಾಗಿ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸೋಣ. ಮಾತ್ರವಲ್ಲ, ಯುವಕ ಯುವತಿಯರು ಒಳ್ಳೆಯ ಜೀವನ ರೂಪಿಸುವಂತೆ ಪ್ರಾರ್ಥಿಸೋಣ. ಈ ವಿಶ್ವದಲ್ಲಿರುವ ಸುಳ್ಳಿನ ಆತ್ಮ, ಮತಾಂಧತೆಯ ಆತ್ಮ, ಭಯೋತ್ಪಾದನೆ ಆತ್ಮ ಬಿಟ್ಟು ಸುಟ್ಟು ಆಗುವಂತೆ ಪ್ರಾರ್ಥಿಸೋಣ. ಈ ಭಾನುವಾರದಂದು ವಿಶೇಷವಾಗಿ ಹೇಗೆ ಮರಿಯಳು ಮತ್ತು ಈ ಜೋಸೆಫರು ವಿಶ್ವಾಸದಲ್ಲಿ ಬೆತ್ಲೆಹೇಮಿಗೆ ಪ್ರಯಾಣ ಮಾಡಿದರೋ, ನಾವು ನಮ್ಮ ಪ್ರಯಾಣ ವಿಶ್ವಾಸದಿಂದ ಮಾಡೋಣ. ವಿಶ್ವಾಸದಿಂದ ಕೇಳಿಕೊಂಡದ್ದನ್ನು ದೇವರು ಕೊಟ್ಟೇ ಕೊಡ್ತಾರೆ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಆರೋಗ್ಯ, ಸ್ವಾಸ್ಥ್ಯವನ್ನು ದೇವರು ನಮಗೆ ಕರುಣಿಸಲಿ. ನಮ್ಮ ಅಂತರಂಗ, ನಮ್ಮ ಮನಸ್ಸು, ದೇಹವನ್ನು ಶುದ್ಧೀಕರಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೆ, ನಿಮ್ಮ ಕರುಣೆ, ಕೃಪೆ, ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ವಿಶೇಷವಾಗಿ ಸ್ವಾರ್ಥೆಯನ್ನು ಆಲಿಸುತ್ತಿರುವ, ಕೋರಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿರುವ ನನ್ನ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿರಿ. ಆಗಮನ ಕಾಲದ 2ನೇ ಭಾನುವಾರದ ಸಂದೇಶವನ್ನು ಸಾರಿದ್ದೇನೆ. ಈ ಸಂದೇಶದ ಮೂಲಕ ಜನರು ಮನ ಪರಿವರ್ತನೆ ಹೊಂದಿ ನಿಮ್ಮೆಡೆಗೆ ಬರುವಂತಾಗಲಿ. ಅವರಿಗೆ ದೈಹಿಕ, ಮಾನಸಿಕ, ಆಂತರಿಕ ಸೌಖ್ಯವನ್ನು ಕರುಣಿಸಿರಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದಿರಿ. ಸತ್ತ ಲಾಸನಿಗೆ ಜೀವ ಕೊಟ್ಟಿರಿ. ಕುರುಡರಿಗೆ ದೃಷ್ಟಿದಾನ ಮಾಡಿದಿರಿ. ಹಾಗೂ ಅಂಗವಿಕಲಕರನ್ನು ಸೌಖ್ಯಪಡಿಸಿದಿರಿ. ಪಾರ್ಶ್ವರೋಗಗಳನ್ನು ಸೌಖ್ಯಪಡಿಸಿದಿರಿ. ಭೂಮಿ ಬೆನ್ನಿನ ಮಹಿಳೆಯನ್ನು ಸೌಖ್ಯಪಡಿಸಿದಿರಿ. ಬತ್ತಿದ ಕೈಯುಳ್ಳವರನ್ನು ಸೌಖ್ಯಪಡಿಸಿದಿರಿ. ಯಾಯರನ ಮಗಳಿಗೆ ಜೀವದಾನ ಮಾಡಿದಿರಿ. ರಕ್ತಸ್ರಾವ ಸ್ತ್ರೀಯನ್ನು ಗುಣಪಡಿಸಿದಿರಿ. ಪ್ರೇಷಿತರ ಕಾರ್ಯಕಲಾಪಗಳು 3ನೇ ಅಧ್ಯಾಯ ಹುಟ್ಟು ಗುಂಟನಿಗೆ ಪೇತ್ರ ಮತ್ತು ಯೋಹಾನನ ಮೂಲಕ ಸೌಖ್ಯಪಡಿಸಿದಿರಿ. ನಿನ್ನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಯೇಸುವೆ. ಎಲ್ಲ ಜನರ ಮೇಲೆ, ರೋಗಿಗಳ ಮೇಲೆ ನಿಮ್ಮ ಕರುಣೆ ಬರಲಿ. ICU, MICU, NICU ವೆಂಟಿಲೇಟರ್ ಮೇಲೆ ಇರುವವರು, ಬೆಡ್ ಮೇಲೆ ಮರಣಾಂತಿಕ ಕಾಯಿಲೆಯಿಂದಿರುವವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಎಲ್ಲ ಆತ್ಮಗಳಿಗೆ ಶಾಂತಿಯನ್ನು ಕರುಣಿಸಿ. ವಿಶೇಷವಾಗಿ ಮೃತ ಹೊಂದಿದ ಅನಾಥ ಆತ್ಮಗಳು, ಕುಟುಂಬದಲ್ಲಿ ಮೃತ ಹೊಂದಿದ ಆತ್ಮಗಳು, ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳು, ನಮ್ಮ ಪ್ರೀತಿಯ ಜನರ ಆತ್ಮಗಳು, ಯೇಸುವೆ ನಮಗೂ ಕೂಡ ನಿಮ್ಮ ಕರುಣೆ, ದಯ, ಸಂರಕ್ಷಣೆ ಕೊಡಿರಿ. ಎಲ್ಲ ಕೇಳು ಬಾಧೆಗಳಿಂದ ಕಾದು ರಕ್ಷಿಸಿರಿ. ನಿಮ್ಮ ದೈವಿಕ ಕರುಣೆ ನಮ್ಮ ಮೇಲೆ ಇಳಿದು ಬರಲಿ. ಯಾರೆಲ್ಲ ಅನಾರೋಗ್ಯದಲ್ಲಿ, ಯಾರಿಗೆಲ್ಲ ಪ್ರಾರ್ಥನೆ ಅಗತ್ಯವಿದೆಯೋ ಇದೇ ನಿಮಿಷದಲ್ಲಿ ಸೌಖ್ಯ ಹೊಂದಲಿ. ಟಚ್ ದ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸುತ್ತೇನೆ. ಸರ್ವಶಕ್ತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಮತ್ತು ವಿಶೇಷವಾಗಿ ಈ ಸ್ವಾರ್ಥೆಯನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಶೇರ್ ಮಾಡಿ, ಹಂಚಿಕೊಳ್ಳಿ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಅವರು ಕೂಡ ಮುಂದಿನ ಭಾನುವಾರಕ್ಕೆ, ಅಂದರೆ ಈ 2ನೇ ಕಾಲದ ಆಗಮನದ ಭಾನುವಾರಕ್ಕೆ, ಆಗಮನ ಕಾಲದ 2ನೇ ವಾರದ ಈ ಆರಾಧನಾ ವಿಧಿಗೆ ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಳ್ಳಲಿ ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲಿ. ಆಮೇಲೆ